ಭಾನುವಾರ ಮಂಗಳೂರಿನ ಬಚಲಕೇರಿ ಭಗವಾನ್ ಶ್ರೀ ಆದಿನಾಥ ಜಿನ ಮಂದಿರದಲ್ಲಿ ಪ್ರಜ್ಞಾಶ್ರಮಣ ಆಚಾರ್ಯರತ್ನ ದೇವನಂದಿ ಮುನಿ ಮಹಾರಾಜರ ಪರಮ ಶಿಷ್ಯರಾದ ಯುಗಲ ಮುನಿಗಳೆಂದೇ ಪ್ರಸಿದ್ಧಿ ಪಡೆದಿರುವ ಪರಮಪೂಜ್ಯ ಮುನಿಶ್ರೀ ಅಮೋಘ ಕೀರ್ತಿ ಮಹಾರಾಜ್ ಮತ್ತು ಪರಮಪೂಜ್ಯ ಮುನಿಶ್ರೀ ಅಮರಕೀರ್ತಿ ಮಹಾರಾಜ್ರವರ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ ಶಾಂತಿನಾಥ ತೀರ್ಥಂಕರರ ಶಾಂತಿಚಕ್ರ ಆರಾಧನೆ ವೈಭವದಿಂದ ನಡೆಯಿತು. ಮಂಗಳೂರಿನ ಸಮಸ್ತ ಶ್ರಾವಕ ಶ್ರಾವಕಿಯರು ಪೂಜೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅದು ಸಂಪನ್ನಗೊಂಡಿತು. ಜಿನಗಾನ ವಿಶಾರದ ಜಯಶ್ರೀ ಧರಣೇಂದ್ರ ಹೊರನಾಡು ಇವರ ಸುಶ್ರಾವ್ಯ ಸಂಗೀತದೊಂದಿಗೆ ನಡೆದ ಪೂಜೆಯ ಬಳಿಕ ಯುಗಲ ಮುನಿ ಮಹಾರಾಜರಿಂದ ಮಂಗಲ ಪ್ರವಚನ ನಡೆಸಲಾಯಿತು. ಈ ಭವ್ಯ ಕಾರ್ಯಕ್ರಮದಲ್ಲಿ ವಸತಿಯ ಆಡಳಿತ ಮುಖ್ಯಸ್ಥರಾದ ಶ್ರೀ ಶೋಭಾ ಕರಬಳ್ಳಾಳ್ ಸಹೋದರರು ಮತ್ತು ಅವರ ಕುಟುಂಬಸ್ಥರು, ಭಾರತೀಯ ಜೈನ್ ಮಿಲನ್ ವಲಯ 8 ಅಧ್ಯಕ್ಷರಾದ ವೀರ್ ಪುಷ್ಪರಾಜ್ ಜೈನ್, ಕಾರ್ಯದರ್ಶಿಗಳಾದ ವೀರ್ ರಾಜೇಶ್ ಎಂ, ಮಂಗಳೂರಿನ ಜೈನ್ ಮಿಲನ್ ಅಧ್ಯಕ್ಷರಾದ ವೀರ್ ಪ್ರಮೋದ್ ಜೈನ್, ಕಾರ್ಯದರ್ಶಿ ವೀರ್ ಮಹಾವೀರ್ ಪ್ರಸಾದ್ ಹಾಗೂ ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ, ಸುದರ್ಶನ್ ಎಂ ಮತ್ತು ವೀರರಾಣಿ ಅಬ್ಬಕ್ಕ ಜೈನ ಮಹಿಳಾ ಸಂಘದ ಅಧ್ಯಕ್ಷೆ ಸುಮನಾ ಪೂವಣಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. अरियंत जय जय सिद्ध प्रभु जय जय, अरियंत मंगलम सिद्ध प्रभु